ಹೋಗ್ಲಿಲ್ಲ, ಯಾರು ನಿಲ್ಲಿಸಲಿಲ್ಲ, ನೀವು ನಿಲ್ಲಿಸಲೇ ಇಲ್ಲ. ಅಲ್ಲಿಂದ ಅಲ್ಲಿ ಒಟ್ಟು ಮೆರವಣಿಗೆ ಬಂದಿದೆ. ನಾವು ಹಾಗಾದ್ರೆ ನಾವು ಯಾರು ಅಲ್ಲ, ನಿಮ್ಮವರು ಬಂದ ಮೇಲೆ ಎಂತ ಮಾಡುದು? ಬಂದು ಹೋದ ಮೇಲೆ ಪ್ರೋಗ್ರಾಮ್ ಅಲ್ಲ, ನಮ್ಮ ಪ್ರೋಗ್ರಾಮ್ ಅಲ್ಲ, ಪ್ರೋಗ್ರಾಮ್ ಅಲ್ಲ, ಇದು ಪ್ರೋಗ್ರಾಮ್ जय जय बजरंगी।
ಮಾತಾಡು ಮಕ್ಕ ಅಲ್ಪ ನಿಂತು ನೂಕಾಣಿದ್ದೆ ನೂಕಾಜಿ ಎದುರು ನೂಕಾಜಿ ನೋಡಿ, ನಾಗಮಂಗಲದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದ್ರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಚೊಟ್ಟೆ ಶರೀಫ್ನಲ್ಲ, ಚೊಟ್ಟೆ ಶರೀಫ್ನ ಸೇಲ ನಗಲ ನಾಯಿಲ ಒಂಜಿಲ ತೋಜ್ಜದ ಮಾರ್ರೆ ಉಂಡು ಒಂಜಿಲ ಅಜ್ಜಿ ಈ ಹಿಂದೂ ಮಹಾಸಾಗರದ ಇಡೆಟ್ಟು ಓಲ ತೋಜ್ಜಿ ಪೂರ ಮುರುಕುದುಂಡು ಸುನಾಮಿಲೆ ಸುನಾಮಿಲ ಕೆಳಗೆ ವಿಡಿಯೋ